ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಊಟ ಬಲ್ಲವನಿಗೆ ರೋಗವಿಲ್ಲ, ಅಡುಗೆ ಬಲ್ಲವನಿಗೆ ಹಸಿವಿಲ್ಲ ಅಂತದ್ರಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲರನ್ನೂ ಕೂಡ ಅಡುಗೆಯಲ್ಲಿ ಪರಿಣಿತರನ್ನಾಗಿ ಮಾಡ್ತಾ ಇದೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಪ್ರತಿ ಸಂಚಿಕೆಯಲ್ಲೂ ಹೊಸ ಹೊಸ ರುಚಿಯನ್ನು ನಾವು ನಿಮಗೆ ಹೇಳ್ಕೊಡ್ತಾನೆ ಇದ್ದೀವಿ. ಹಾಗಾಗಿ ನಿಮ್ಮ ಒಂದು ರೆಸಿಪಿ ಬುಕ್ಕಲ್ಲೂ ಕೂಡ ಒಂದೊಂದು ರೆಸಿಪಿ ಹಾಗೆ ತುಂಬಿಕೊಳ್ತಾನೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿದ್ದೀರಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿಶಿಷ್ಟವಾದಂಥ ಸುಲಭ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಗ್ಲೆನ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಗ್ಲೆನ್. ಥ್ಯಾಂಕ್ ಯು ಸುಕನ್ಯಾ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ಫೈನ್, ಸೂಪರ್ ಫೈನ್. ಸೊ ಈ ಒಂದು ವರ್ಷದಲ್ಲಿ ಅಂದರೆ ಕ್ಯಾಲೆಂಡರ್ ಇಯರ್ ಸ್ಟಾರ್ಟ್ ಆದ ನಂತರ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಹ್ಯಾಪಿ ನ್ಯೂ ಇಯರ್ ನಿಮಗೆ ಮೊಟ್ಟ ಮೊದಲಿಗೆ. ನಿಮಗೂ ವಿಶ್ ದ ಸೇಮ್. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗೆ ಈ ಒಂದು ವರ್ಷ ಪ್ರಾರಂಭವಾಯಿತು? ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಯಿತು? ದೇವರ ದಯೆಯಿಂದ ಎಲ್ಲ ಒಳ್ಳೇದಿದೆ, ಒಳ್ಳೆಯಾಗಿ ವಿತ್ ಆಲ್ ಗುಡ್ನೆಸ್ ಅಂಡ್ ಬ್ಲೆಸ್ಸಿಂಗ್ಸ್ ಸ್ಟಾರ್ಟ್ ಆಗಿದೆ. ಇಷ್ಟು ತನಕ ಒಳ್ಳೆ ಮಟ್ಟಿಗೆ ನಡೀತಿದೆ. ಹೌದು, ಇನ್ನೂ ಕೂಡ ಒಳ್ಳೇದಾಗ್ಲಿ ಅಂತಾನೆ ಕೂಡ ಆಶಿಸ್ತೀವಿ. ಸೇಮ್ ಹಿಯರ್ ನಿಮಗೂ. ಸೊ ಇದು ವರ್ಷ ಅಂತೂ ಚೆನ್ನಾಗಿ ಶುರು ಆಗ್ತಾ ಇದೆ. ನಮ್ಮ ಅಡುಗೆ ಮನೆಯಲ್ಲಿ ಈ ವರ್ಷ ಈಗ ಸ್ಟಾರ್ಟ್ ಮಾಡುವಾಗ ಹೇಗೆ ಶುರು ಮಾಡ್ತಾ ಇದ್ದೀರಿ? ಯಾವೆಲ್ಲ ಡಿಶಸ್? ಇವತ್ತು ನಾನು ಒಂದು ಸಿಂಪಲ್ ಆಗಿ ಒಂದು 5 to 10 minutes ಅಲ್ಲಿ ರೆಡಿ ಆಗುವಂತ ಈಸಿ ಸ್ನ್ಯಾಕ್, ಅದೇ ಪನ್ನೀರ್ ಪಕೋಡ ಮತ್ತು ಹೆಲ್ದಿಯಾದ ಆಪಲ್ ಮಿಲ್ಕ್ ಶೇಕ್ ಅನ್ನು ಹೇಳ್ಕೊಡ್ತಿದ್ದೀನಿ. ಸೂಪರ್. ಸೊ ನಾನಂತೂ ಆಗ್ಲೇ ಹೇಳಿದೆ, ಸುಲಭ ರೀತಿಯಾದಂತ ಅಡುಗೆಗಳನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಅಡುಗೆ ಮಾಡುವಾಗ ತುಂಬಾ ಎಲಾಬ್ರೇಟೆಡ್ ಇದ್ರೆ ಫಸ್ಟ್ ನೋಡ್ತೀವಿ, ಹಾ ಇದು ನನಗೆ ಬೇಡ, ಇದು ಬೇಡ. ಈಸಿ ಇದ್ರೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡ್ತಾರೆ ಅಲ್ವಾ? ಸರಿ, ಹಾಗಾದ್ರೆ ಈಸಿ ಆಗಿರುವಂತ ರೆಸಿಪೀಸ್ ಅಂತ ಬೇರೆ ಹೇಳಿದಿರಿ. ಜಟ್ಪಟ್ ಅಂತ ಶುರು ಮಾಡೋಣ. ಮಧ್ಯಾಹ್ನ ಊಟದ ಹೊತ್ತು ಹೆಚ್ಚು ತಾಳ್ಮೆ ಇರೋದಿಲ್ಲ ಅಲ್ವಾ? ಬನ್ನಿ ಕಿಚನ್ ಹೋಗೋಣ. ಎಸ್ ಗ್ಲೆನ್, ಫಸ್ಟ್ ಈಸಿ ರೆಸಿಪಿ ಅಂತ ಹೇಳಿದ್ರಿ ಯಾವುದು? ಪನ್ನೀರ್ ಪಕೋಡ. ಪನ್ನೀರ್ ಪಕೋಡ, ಸೂಪರ್. ಪನ್ನೀರ್ ನೀವು ಅದನ್ನು ಮಂಚೂರಿ ಮಾಡಿ ಅಥವಾ ಯಾವುದಾದ್ರೂ ಡಿಶಸ್ಗೆ ಹಾಕಿ ಮಸಾಲಾ ಮಾಡಿ, ಸೂಪರ್. ಸೊ ಇದು ಪಕೋಡ ಈವ್ನಿಂಗ್ ಸ್ನ್ಯಾಕ್. ಈಗಂತೂ ಚಳಿ ಬೇರೆ ಜಾಸ್ತಿ ಇದೆ. ಸೊ ಏನಾದ್ರೂ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಮೊದಲಿಗೆ ಮಿಕ್ಸಿಂಗ್ ಬೌಲ್ ಅಂತ ತಗೊಳ್ವಾ? ಸೊ ಮಿಕ್ಸಿಂಗ್ ಬೌಲಿಗೆ ಫಸ್ಟ್ ಆಗಿ ಗ್ರಾಮ್ ಫ್ಲವರ್ ಅನ್ನು ಹಾಕಬೇಕು. 1 ಕಪ್ ಗ್ರಾಮ್ ಫ್ಲವರ್ ಅನ್ನು ಹಾಕುವ. ಕಡಲೆ ಹಿಟ್ಟು ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿಬಿಡುವ. ಈಗ ಸ್ವಲ್ಪ ಕಡಿಮೆನೇ ಇಡುವ, ಮತ್ತೆ ಇನ್ ಕೇಸ್ ಜಾಸ್ತಿ ಆದರೆ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೀಗ ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡುವ. ಓಕೆ. ಸೊ ನಿಮ್ಗೆ ಒಂದು ಅಭಿರುಚಿ ಕುಕ್ಕಿಂಗಲ್ಲಿ ತುಂಬ ಇದೆ, ಬಟ್ ಇಷ್ಟ ಇದೆ ಅಂತ ಆದರೂ ಕೂಡ ಕೆಲವೊಂದು ರೆಸಿಪೀಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹೌದು. ಕೆಲವು ಸರಿ ನಾವು ಅನಿವಾರ್ಯದಲ್ಲಿ ಮಾಡುವಂಥದ್ದು, ಕೆಲವು ಸರಿ ತುಂಬ ಇಷ್ಟಪಟ್ಟು ಮಾಡುವಂಥದ್ದು. ಯಾವ ರೆಸಿಪಿ ತುಂಬ ಇಷ್ಟ? ನನಗೆ ತುಂಬಾ ಇಷ್ಟ ಅಂದ್ರೆ ರೈಸ್ ಮಾಡುತ್ತೆ. ತುಂಬಾ ಸುಲಭ, ತುಂಬಾ ಸುಲಭ. ಪ್ಲೇನ್ ರೈಸ್ ಅಲ್ಲ, ಪ್ಲೇನ್ ರೈಸ್ ಅಂತಲ್ಲ, ಯಾವುದೇ ರೈಸ್. ಯಾಕಂದ್ರೆ ತುಂಬಾ ಸುಲಭವಾಗಿರುತ್ತೆ. ಇನ್ನೊಂದೇನಂದ್ರೆ ಹೇಗೆ ಮಾಡಿದ್ರು ತಿನ್ಬಹುದು ರೈಸ್.
ಬೇರೆ ಆದ್ರೆ ತಿನ್ಲಿಕ್ಕೆ ಆಗುದಿಲ್ಲ. ರೈಸ್ ಏನ್ ಬೇಕಾದ್ರೂ ಮಾಡಿದ್ರೆ ಅದು ತಿನ್ಬಹುದು. ಪುಲಾವ್ ಟೈಪ್ ಇನ್ ಕೇಸ್ ತುಂಬಾ ಸ್ಮೂತ್ ಆಯ್ತಂದ್ರೆ ಅದು ಕಿಚಡಿ ಆಯ್ತು, ಸ್ವಲ್ಪ ಮಸಾಲೆ ಎಲ್ಲ. ತುಂಬಾ ಹಾಡಿದ್ರೆ ಅದನ್ನು ಬಾಯ್ಲ್ ಮಾಡಿದ್ ಮಾಡ್ಬೋದು. ಹದವಾಗಿದ್ರೆ ಪ್ಲೇನ್ ರೈಸ್ ಏನಾದ್ರೆ ಸಾಂಬಾರೆಲ್ಲ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ಹಾಗಾದ್ರೆ ಮಾಡುವಾಗ ಯಾವ್ದು ಮಾಡ್ತಿದ್ದೀರಿ ಅಂತ ಹೇಳಬಾರ್ದು, ಅದು ಅದರದ್ದು ಔಟ್ಪುಟ್ ಹೇಗೆ ಬರುತ್ತೆ ಅದ್ರ ನಂತರ ಡಿಪೆಂಡ್ ಆಗುತ್ತೆ. ಹೌದು ಹೌದು. ಸೊ ಈಗ ಸ್ವಲ್ಪ ನೀರು ಹಾಕುವ ಇದಕ್ಕೆ. ನೀರು ಸ್ವಲ್ಪನೇ ನೀರು ಹಾಕ್ಬೇಕು, ಇಲ್ಲಾದ್ರೆ ಅದು ಇಲ್ಲ ಹಾಕಿ ಸಾಕು. ಇಲ್ಲಾದ್ರೆ ಅದು ಲಮ್ಸ್ ಫಾರ್ಮ್ ಆಗ್ತದೆ ಅಂತ ಹೇಳ್ತಾರೆ. ಅದು ಗಂಟು ಕಟ್ಟಿದ್ರೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ, ಬಾಯಿಗೆ ಅದು ರಾ ಟೇಸ್ಟ್ ಬರುತ್ತೆ. ಹಾಕಿ ಸಾಕು. ನಾವು ಈ ಟೈಪ್ ಎಲ್ಲ ಸ್ಟ್ರೀಟ್ ಫುಡ್ ಎಲ್ಲ ಮಾಡೋದು ಮನೆಯಲ್ಲಿ, ಯಾಕಂದ್ರೆ ಹೊರಗೆ ಯಾವ ಎಣ್ಣೆ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ, ಆ ಎಣ್ಣೆ ಎಷ್ಟು ಸತಿ ಫ್ರೈ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಮನೆಯಲ್ಲಿ ಆದ್ರೆ ಫ್ರೆಶ್ಗೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ಡಯಟ್ ಎಣ್ಣೆ ಅಂತ ತರಬಹುದು. ಡಯಟ್ ಎಣ್ಣೆ ಫಸ್ಟ್ ಕೇಳ್ತಾರೆ ಯಾವ್ದು ಬೇಕಪ್ಪ ಅಂತ ಹೇಳ್ತಾರೆ, ಸನ್ಫ್ಲವರ್ ಆಗ್ಬೋದಾ ಅಲ್ಲ ಬೇರೆ ಯಾವ್ದು ಆಗ್ಬೋದು. ನಾವು ನಮ್ದೊಂದೇ ಚಾಯ್ಸ್, ಸನ್ ಪ್ರೀಮಿಯಂ ಆಯಿಲ್, ಫೈನ್ ಸನ್ಫ್ಲವರ್ ಆಯಿಲ್. ನಾನು ಯಾವ್ದು ಏನು ಹೇಳ್ತೀರಿ ಅಂತ ಸುಮ್ಮನೆ ಹಾಗೆ ಕುತ್ಕೊಂಡು ಕಿವಿ ಕೊಡ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಸೊ ನೀವು ಇದರಲ್ಲಿ ರಿಪಿಟೇಟಿವ್ ನೀವು ಅದನ್ನ ಕಾಯಿಸ್ಕೊಂಡ್ರು ಕೂಡ ಹೌದು ಅದರ ಟೇಸ್ಟ್ ಸ್ವಲ್ಪವೂ ಕೂಡ ಚೇಂಜ್ ಆಗುದಿಲ್ಲ. ಹೌದು, ಕಲರ್ ಚೇಂಜ್ ಆಗುದಿಲ್ಲ. ಕೆಲವೊಂದು ಒಂದು ಸಾರಿ ನಾವು ಫ್ರೈ ಮಾಡಿದ ಕೂಡಲೇ ಅದರ ಕಲರ್ ಚೇಂಜ್ ಆಗಿ ಆಯ್ತು. ಈಗ ನಾವು ಬಾಣಲೆಯನ್ನು ಇಡುವ, ಡೀಪ್ ಫ್ರೈ ಮಾಡ್ಲಿಕ್ಕಿರುವ ಕಾರಣ. ಸೊ ನೀವು ಫ್ಯಾನ್, ನಾನು ಫ್ಯಾನ್. ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್ ಎಕ್ಸಾಕ್ಟ್ಲಿ, ಎಲ್ಲರೂ ಕೂಡ ಇದರ ಫ್ಯಾನ್. ಹೌದು, ವಿಟಮಿನ್ ಎ, ಡಿ ಮತ್ತು ಇ ರಹಿತ ಆಯಿಲ್ ಇದು. ಎನ್ರಿಚ್ಡ್ ಆಯಿಲ್. ಎಸ್, ಎನ್ರಿಚ್ಡ್ ಆಯಿಲ್. ಎಸ್, ಕರೆಕ್ಟ್. ಸೊ ಬರೀ ಕಡಲೆ ಹಿಟ್ಟು ಅದು ಟೇಸ್ಟ್ ಆಗುದಿಲ್ಲ, ಮಸಾಲಾ ಬೇಕಾಗುತ್ತೆ. ಹೌದು, ನಮ್ಮ ಅಡುಗೆ ಮನೆಯಲ್ಲಿ ನಾನು ಮೊದಲು ಬರುವಾಗ ಯೂಸ್ ಮಾಡುವಾಗ ನಾವು ಯೂಸ್ ಮಾಡೋದು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಅರುಣಾ ಮಸಾಲ. ಎಸ್. ಸೊ ಯಾವ ಪೌಡರ್ ಕೊಡ್ಲಿ? ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಹೌದು. ಸೊ ಇವತ್ತು ನನಗೆ ಸ್ವಲ್ಪ ಕೆಲಸ ಕಡಿಮೆ, ಎಲ್ಲ ನೀವೇ ಹೇಳ್ತಾ ಇದ್ದೀರಿ. ಹಾಗಾಗಿ ಸೊ ಅರುಣಾ ಮಸಾಲ ನೀವು ಹೇಳಿದಾಗೆ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಸೊ ಇದು ಗಟ್ಟಿ ಹೇಗಾಗುದಂದ್ರೆ ನಾವು ವಿಸ್ಕ್ ಮಾಡುವಾಗ ಏರ್ ಬಬಲ್ಸ್ ಫಾರ್ಮ್ ಆಗುತ್ತೆ ಒಳಗಡೆ. ಸೊ ಅದು ತಿನ್ಲಿಕ್ಕೂ ಟೇಸ್ಟಿ ಆಗಿರುತ್ತೆ ಮತ್ತು ಒಳ್ಳೆ ಕೋಟಿಂಗ್ ಒಳ್ಳೆ ಸಿಗುತ್ತೆ. ಪೆಪ್ಪರ್ ಮಸಾಲ, ಪೆಪ್ಪರ್ ಪೌಡರ್ ಅಂಡ್ ಜೀರಾ ಪೌಡರ್ ಎಲ್ಲ ನಮ್ಮ ಅರುಣಾರವರದು ಎಲ್ಲವೂ ಇದೆ. ಅರುಣಾ ಜೀರಿಗೆ ಪುಡಿ ಸಾಕು. ಇದು ಗ್ಯಾಸ್ಟ್ರಿಕ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಯಾಕಂದರೆ ಕಡಲೆ ಹಿಟ್ಟು ಗ್ಯಾಸ್ಟ್ರಿಕ್ ಕೊಡುತ್ತೆ. ಮತ್ತು ಪೆಪ್ಪರ್ ಪೌಡರ್, ಅರುಣಾರವರ ಪೆಪ್ಪರ್ ಪೌಡರ್ ಸಾಕು. ಸೊ ನೀವು ನನಗೆ ಕೇಳಿದ್ರಿ ನನ್ನ ಹೊಸ ವರ್ಷ ಹೇಗಾಯ್ತು ಅಂತೇಳಿ, ಅದೇ ಕ್ವಶನ್ ನಾನು ನಿಮಗೆ ಹಾಕ್ತಿದ್ದೀನಿ. ನಿಮ್ಮ ಹೊಸ ವರ್ಷ ಹೇಗಾಯ್ತು? ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಸಂತೋಷ. ಸೊ ಅಂದ್ರೆ ಇದೊಂದು ಗೆಟ್ ಟುಗೆದರ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಸೂಕ್ತವಾದಂತ ಸಮಯ. ಹೌದು ಹೌದು. ಎಲ್ಲರೂ ಕೂಡ ಒಟ್ಟಿಗೆ ಸಿಗ್ತಾರಲ್ವಾ, ಅವಾಗ ತನ್ನಷ್ಟಕ್ಕೆ ಅದು ಹ್ಯಾಪಿ ಆಗಿರುತ್ತೆ. ಹೌದು. ಎಸ್. ಸೊ ನಮ್ಮ ಬ್ಯಾಟರ್ ರೆಡಿ ಇದೆ, ನಾವು ಪನ್ನೀರನ್ನು ಆ್ಯಡ್ ಮಾಡುವ. ನಾನು ಈ ಟೈಪ್ ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ. ನಿಮಗೆ ಬೇಕಾದ ಅಥವಾ ವೀಕ್ಷಕರಿಗೆ ಬೇಕಾದ ಸ್ಟೈಲಲ್ಲಿ ಅವ್ರು ಕಟ್ ಮಾಡಬಹುದು. ಶೇಪ್ಸ್ ಅಲ್ಲಿ ಕಟ್ ಮಾಡಬಹುದು. ಹೌದು, ಕೆಲವೊಂದು ಕ್ಯೂಬ್ಸ್ ಅಲ್ಲೇ ಬರುತ್ತೆ, ಕೆಲವು ಈ ತರ ಫುಲ್ ಸ್ಲ್ಯಾಬ್ ಬರುತ್ತೆ. ನಿಮ್ಮ ಇಷ್ಟ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಕೆಲವರು ಕೆರೆಂಗ್ ಕಟ್ ಎಲ್ಲ ಮಾಡ್ತಾರಲ್ಲ ಸ್ಲ್ಯಾಬ್ ಅಲ್ಲಿ, ಹೀಗೆ ಸಹ ಮಾಡಬಹುದು, ಹಾಗೆ ಸಹ ಮಾಡಬಹುದು. ಹೌದು. ಸೊ ಎಣ್ಣೆ ಬಿಸಿ ಆಗಿದೆ, ಪನ್ನೀರ್ ರೆಡಿ ಟು ಸ್ವಿಮ್. ಸೊ ನಾವು ಒಂದೊಂದೇ ಪನ್ನೀರನ್ನು ಹಾಕುವ, ಮಸಾಲದೊಂದಿಗೆ ಸ್ವಲ್ಪ. ಸೊ ಇದು ನಾವು ಬರೀ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಅವರಿಗೆ ಬೇಕಾದ್ರೆ ಇದರಲ್ಲಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಏನು ಬೇಕದು ನಮ್ಮ ವೀಕ್ಷಕರಿಗೆ ಬಿಟ್ಟದ್ದು. ಹೌದು. ಇನ್ನೊಂದು ಹೇಗೆ ಅಂದ್ರೆ ಒಳಗೆ ಸ್ಟಫ್ ಮಾಡಿ ಕೂಡ ಇದನ್ನ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹಾಕಬಹುದು. ಹೌದು. ಇದು ಯಾರಿಗೆಲ್ಲ ಟೈಮ್ ಇಲ್ಲ, ಬೇಗ ಬೇಗ ಆಗಬೇಕು ಅವರಿಗೆ, ನಮ್ಮಂಥವರಿಗೆ, ಹೊರಗಡೆ ಹೋಗಿ
ತಿನ್ನುವಂಥದ್ದು ಈಗ ಒಳ್ಳೇದಲ್ಲ ಅಂತ ಹೌದು. ಹೇಳ್ತಾರೆ. ಹಾಗಾಗಿ ಮನೆಯಲ್ಲೇ ತಯಾರು ಮಾಡಿ ರುಚಿಯಾಗಿ ಮಾಡಿಕೊಂಡು ತಿನ್ಬಹುದು. ಎಲ್ಲ ಫ್ಯಾಮಿಲಿ ಒಟ್ಟಿಗೂ ತಿನ್ಬಹುದು, ಭರ್ಪೂರಾಗಿ ತಿನ್ಬಹುದು. ಹೌದು. ಇದು ನೀವು ಹೇಳಿದಾಗೆ ಗೆಟ್ ಟುಗೆದರ್ ಎಲ್ಲ ಇರುವಾಗ ಇದು ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಅವರಿಗೆ ಹೊರಗಿಂದೆಲ್ಲ ತರಲಿಕ್ಕೆ ಆಗೋದಿಲ್ಲ. ಸೊ ಜಟ್ಪಟ್ಟಾಗಿ ನಾವು ಪನ್ನೀರೆಲ್ಲ ತಂದು ಮಾಡ್ಬೋದು, ಮನೆಯಲ್ಲಿ ಮಾಡುವಂಥದ್ದು ಸುಲಭವಾದ ರೆಸಿಪಿ. ಹೌದು. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಮಾಡುವ ತನಕ ನಾವು ಫ್ರೈ ಮಾಡುವ. ಹೌದು. ಸೊ ಇದು ಫ್ರೈ ಆಗ್ತಿದೆ. ಕಲರ್ ಚೇಂಜ್ ಆಗ್ಲಿಕ್ಕೆ ಕಾಯೋದು ಯಾಕಂದ್ರೆ ಈ ಕಡಲೆ ಹಿಟ್ಟು ಹೊರಗಡೆಯಿಂದ ಕ್ರಿಸ್ಪಿ ಆದ್ರೂ ಒಳಗಡೆ ಹಾಗಿರುತ್ತೆ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಫ್ರೈ ಮಾಡೋದು, ಅಂದ್ರೆ ಅದರ ಹಸಿ ವಾಸನೆ ಇದ್ರೆ ಅದು ಒಂಥರ ತಿನ್ನೋದಕ್ಕೆ ಯಾವುದು ಕೂಡ ಟೇಸ್ಟ್ ಆಗುದಿಲ್ಲ. ಹೌದು. ಅದಕ್ಕೆ ನಾವು ಎಂತ ಪದಾರ್ಥ ಮಾಡುವಾಗಲೂ ಮೊದಲು ಮಸಾಲಾನು ಫ್ರೈ ಮಾಡ್ತೀವಿ. ಸೊ ನೀವು ನೋಡಿದಾಗೆ ಈ ಚಿಲ್ಲಿ ಪೌಡ್ರಿದ್ದು ಕಲರ್ಸ್ ಎಲ್ಲ ಕಾಣ್ತಿದೆ ನೋಡಿ, ಅದರಲ್ಲಿ ಗೊತ್ತಾಗ್ತದೆ ಅರುಣರವರದು ರಿಚ್ ಕಲರ್, ಅಂದ್ರೆ ಕಲರ್ ಇಲ್ಲದೇನೆ ರಿಚ್, ಎಕ್ಸ್ಟ್ರಾ ಆಡೆಡ್ ಕಲರ್ಸ್ ಇಲ್ಲ, ಬಟ್ ಸ್ಟಿಲ್ ಆ ಒಂದು ಮಸಾಲೆ ಅದರದೇ ಒಂದು ಕಲರ್ ಬಿಟ್ಕೊಳ್ಳುತ್ತೆ. ಹೌದು. ಸಾಕಲ್ಲ? ಯಾ, ತೆಗಿವ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೇಳಿದಾಗೆ ಫ್ರೈ ಮಾಡಿದ್ರು ಕಲರ್ ಸೇಮ್ ಟು ಸೇಮ್ ಇದೆ. ನೀವು ಎಗರಿಸ್ತಾ ಇದ್ರೆ ನಾನು ಹಿಂದೆ ಹೋಗ್ಬೇಕಾಗುತ್ತೆ. ಇಲ್ಲ, ನಮ್ಗೆ ಹ್ಯಾಬಿಟ್ ಇದೆ. ಈ 2.5 ವರ್ಷದಿಂದ ಕುಕ್ ಮಾಡಿ ಮಾಡಿ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ. ನಮ್ಮ ತಾಯಂದಿರು ಕೆಲವು ಸತಿ ಕುಕ್ ಮಾಡುವಾಗ ಎಣ್ಣೆಲ್ಲೂ ಕೈ ಬಿಡ್ತಾರೆ, ಅವ್ರಿಗೆ ಏನಾಗೋದಿಲ್ಲ. ಹಾಗೆ ಇದು ನಮ್ಮ ಕ್ರಿಸ್ಮಸ್ಗೆ ಯೂಸ್ ಆಗ್ತದೆ, ಈ ಬೂಂದಿ ಟೈಪ್. ಅಂಡ್ ಏನ್ ಗೊತ್ತಾ, ಯಾವುದೇ ಪಕೋಡ ಎಷ್ಟೇ ಮಾಡಿ ಅದು ಲಾಸ್ಟ್ ನಾವು ತೆಗಿತೀವಿ. ಹೌದು. ಲಾಸ್ಟ್ ಅಲ್ಲಿ ಎಲ್ಲ ಖಾಲಿ ಆದ್ಮೇಲೆ ಅದನ್ನ ಒಂದು ತಿನ್ನೋ ಮಜಾನೇ ಬೇರೆ, ಅದರಲ್ಲಿರುವ ಟೇಸ್ಟೇ ಬೇರೆ. ಯಾ. ಓಕೆ. ಸೊ ಗ್ಯಾಸ್ ಅನ್ನು ಆಫ್ ಮಾಡುವ, ಸರ್ವಿಂಗಿಗೆ ರೆಡಿ ಇದೆ. ಸೊ ಪಕೋಡ ಬಿಸಿ ಬಿಸಿ ರೆಡಿ ಇದೆ, ಇದನ್ನು ಸರ್ವಿಂಗಿಗೆ ರೆಡಿ ಮಾಡುವ. ನೋಡ್ಲಿಕ್ಕೆ ಒನ್ ಟೈಪ್ ಫಿಶ್ ಫಿಂಗರ್ ಚಿಪ್ಸ್ ಅಂತ ಒಂದು ಬರ್ತದೆ ಕೆಲವು ಕಡೆ ಹೋದ್ರೆ, ಯಾ ಆ ತರ ಕಾಣ್ತದೆ. ಅದೆಲ್ಲ ಯೂಶ್ವಲಿ ಪನ್ನೀರ್ ಫಿಂಗರ್ಸ್ ಅಷ್ಟೇ. ಇದು ಪನ್ನೀರ್ ಫಿಂಗರ್ಸ್, ಅದು ಫಿಶ್ ಫಿಂಗರ್ಸ್. ಅದೆಲ್ಲ ಯೂಶ್ವಲಿ ನಮ್ಮ ರೆಸ್ಟ್ರಿಕ್ಟೆಡ್ ಏರಿಯಾಸ್, ಅದೆಲ್ಲ ನಾವು ಹೋಗುದಿಲ್ಲ ಆಚೆ, ಅಲ್ಲೇ ಎಲ್ಲೆಲ್ಲ ಜನರು ಕುಡಿತಾರೆ, ಅಲ್ಲಿ ಯೂಶ್ವಲಿ ಇರುತ್ತೆ. ಫಾರ್ ಪಬ್ಸ್ ಕ್ಲಬ್ಸ್ ಅಲ್ಲೆಲ್ಲ ಅದೆಲ್ಲ ಕೊಡ್ತಾ ಇರ್ತಾರೆ. ಸೊ ನಮ್ದು ಹೋಮ್ ಮೇಡ್, ನಿಮ್ದು ಮನೆಯಲ್ಲೇ ಅಂತ ಎಲ್ಲ ಫುಡ್ ಎಲ್ಲ ರೆಡಿ ಆಗುತ್ತೆ. ಹೌದು. ಸಾಸ್ ಅನ್ನು ನಾವು ಹೀಗೆ ಸರ್ವ್ ಮಾಡಿದ್ರೆ ಒಂದು ಟೈಪ್ ಒಳ್ಳೆ ಕಾಣುತ್ತೆ ಅಂತ ನನ್ನ ಅನುಭವ. ಇಲ್ಲಾದ್ರೆ ಇದನ್ನು ಮಧ್ಯದಲ್ಲಿಟ್ಟು ಅದರ ಸೈಡಿಗೆ ಆ್ಯಂಡ್ ಈಟ್. ಯಾ. ಸೊ ಬಿಸಿಯಾದ ಪನ್ನೀರ್ ಪಕೋಡ ಅಥವಾ ಪನ್ನೀರ್ ಫಿಂಗರ್ಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ಯಾ. ಚಳಿಗಾಲಕ್ಕೆ ಬಿಸಿ ಏನಾದರೂ ಬೇಕು ಅಂದರೆ ಈ ಥರನೇ ಏನಾದರೂ ಪಕೋಡ ಫಸ್ಟ್ ತಲೆಗೆ ಹೊಳೆಯುವಂಥದ್ದು ಪಕೋಡ. ಸೊ ಪಕೋಡ ಇದ್ರಂತೂ ಅದ್ರ ಜೊತೆಗೆ ಏನಾದರೂ ಒಂದು ಕಪ್ ಟೀ ಕಾಫಿ ಇದ್ರಂತೂ ಸೂಪರ್. ಸೊ ಈಸಿ ಆಗಿದೆ. ಹೇಗೆ ತಯಾರಿಸೋದು ಈ ಪನ್ನೀರ್ ಪಕೋಡ ಮತ್ತೊಮ್ಮೆ ನೋಡಿ. ಪನ್ನೀರ್ ಪಕೋಡ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಅರುಣ ಮೆಣಸಿನ ಪುಡಿ, ಅರುಣ ಜೀರಿಗೆ ಪುಡಿ, ಅರುಣ ಕರಿಮೆಣಸು ಪುಡಿ ಹಾಕಿ ಕಲಸಿ. ನಂತರ ಉದ್ದನೆ ತುಂಡು ಮಾಡಿದ ಪನ್ನೀರ್ ಹಾಕಿ ಬೆರೆಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಪನ್ನೀರ್ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ಪನ್ನೀರ್ ಪಕೋಡ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಯಾವುದು? ಬಿಸಿ ಬಿಸಿ ಆಗಿರುವಂಥದ್ದು ಏನು ರೆಸಿಪಿ ಕಾದು ನೋಡಬೇಕು. ತಯಾರಿ ಮಾಡ್ತಾ ಇದ್ದಾರೆ, ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್.
ಸೊ ಮದುವೆ ಜವಳಿ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳಿದರೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದರೆ ಅದುವೇ ಸತ್ಯನಾಥ್ ಸ್ಟೋರ್ಸ್. ಈಗ ಅಡುಗೆ ಮನೆಗೆ ಬರೋಣ. ಈಗ ಒಂದಂತೂ ಪಕೋಡ ರೆಡಿ ಆಯಿತು, ಪನ್ನೀರ್ ಪಕೋಡ ರೆಡಿಯಾಗಿ ಕಾಯ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಬನ್ನಿ ಕೇಳೋಣ. ಗ್ಲೆನ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಈಗ ಒಂದು ಹೆಲ್ದಿ ಆದ ಡ್ರಿಂಕ್. ಹೌದು. ಸೊ ಪಕೋಡ ಜೊತೆಗೆ ನಾನು ಆಗ್ಲೇ ಹೇಳಿದೆ ಟೀ ಕಾಫಿ. ಸೊ ಟೀ ಕಾಫಿ ಬಿಟ್ಟು ಹೌದು. ಒಂದು ಹಿಂಟ್, ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಈಟ್ ಅ ಡ್ಯಾಶ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಯಾ, ಸೊ ನಾವು ಮಾಡುವಂತ ಡ್ರಿಂಕ್ ಆಪಲ್ ಮಿಲ್ಕ್ ಶೇಕ್ ಈಗ. ಹೌದು. ಓಕೆ ಫೈನ್. ಸೊ ಹಾಗಾದ್ರೆ ಆಪಲ್ ಮಿಲ್ಕ್ ಶೇಕ್. ಹೌದು, ಎರಡು ಹೆಲ್ದಿ. ಹೌದು, ಮಿಲ್ಕ್ ಶೇಕು ಹೆಲ್ದಿ, ಆಪಲ್ ಹೆಲ್ದಿ. ಸರಿ, ಹಾಗಾದ್ರೆ ತಯಾರಿಸಿ. ಸೊ ಫಸ್ಟ್ ಗೆ ಮಿಕ್ಸರ್ ಜಾರ್ ತಗೊಳ್ವಾ. ಮಿಕ್ಸರ್ ಜಾರಿಗೆ ಆಪಲ್ ಪೀಸಸ್ ಹಾಕ್ಬಹುದು. ವಿತ್ ಅದು ಬೀಜ ಇದ್ರೂ ತೊಂದರೆ ಇಲ್ವಾ? ಪರವಾಗಿಲ್ಲ, ಏನಾಗಲ್ಲ. ಎವ್ರಿಥಿಂಗ್ ಇಸ್ ಗುಡ್, ಯು ನೋ. ಓಕೆ, ಏನು ವೇಸ್ಟ್ ಆಗಬಾರ್ದು. ಸೊ ನಾವು ಹಾಕಿ ರುಚಿಗೆ ತಕ್ಕಷ್ಟು ಸಕ್ಕರೆ. ಆಪಲ್ ಆಲ್ರೆಡಿ ಸ್ವೀಟ್ ಇರುತ್ತೆ, ಮತ್ತು ಸ್ವಲ್ಪ ಸಕ್ಕರೆ ಹಾಕುವ. ಬಟ್ ಅದು ಎಷ್ಟಾದ್ರೂ ಆ ಜ್ಯೂಸ್ ಫಾರ್ಮ್ಗೆ ಬರುವಾಗ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ. ಮತ್ತೆ ಸ್ವಲ್ಪ ಹಾಲು ಹಾಕುವ. ದಪ್ಪನೆ ಹಾಲು, ತೆಳ್ಳನೆ ಹಾಲು ಬೇಕಾಗಿಲ್ಲ, ದಪ್ಪ ಹಾಲು ಬೇಕು. ಯಾವುದು ಹಾಲು ನಡೆಯುತ್ತೆ. ಸೊ ಇದನ್ನು ಬ್ಲೆಂಡ್ ಮಾಡುವಂಥದ್ದು. ಹೌದು. ಸೊ ನಿಮಗೆ ಚಂಕ್ಸ್ ಉಳಿಬೇಕಾ ಅಥವಾ ಫುಲ್ ಬ್ಲೆಂಡ್ ಆಗಬೇಕಾ? ಅದು ನಿಮಗೆ ಬಿಡುವ, ಓಕೆ, ನಿಮ್ಮ ವಿಶ್. ಸೊ ಚಂಕ್ಸ್ ಆದ್ರೆ ಇಲ್ಲಿ ಸಿಕ್ಕಾಕೊಳ್ಳುತ್ತೆ, ಫುಲ್ ಬ್ಲೆಂಡ್ ಮಾಡು. ಓಕೆ. ಸೊ ರೆಡಿ ಇದೆಯಾ? ಆಪಲ್ ಪ್ಯೂರೇನೆ ರೆಡಿ ಆಗಿದೆ. ಸೊ ಇದನ್ನು ಫುಲ್ ಬ್ಲೆಂಡ್ ಆಗಬೇಕು. ಆ ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಅದು ಟೇಕ್ಸ್ ಟೈಮ್. ಸೊ ಇದನ್ನು ನಾವು ಮಿಲ್ಕಿಗೆ ಮಿಕ್ಸ್ ಮಾಡುವ. ಸೊ ನಾನು ಈಗ ಈ ರೆಸಿಪಿ ಮಾಡುವಾಗ ಒಂದು ವಿಶೇಷ ವ್ಯಕ್ತಿಯನ್ನು ನೆನಪಿಸ್ಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲ ಐಡಿಯಾ ಕೊಟ್ಟದ್ದು ಇಬ್ರು. ಒಂದು ನನ್ನ ಆಂಟಿ, ಅವರು ನನಗೆ ಈ ಆಪಲ್ ಜ್ಯೂಸ್ ಮಾಡ ಮಗ ಅಂತೇಳಿ ಒಂದು ಐಡಿಯಾ ಕೊಟ್ಟರು. ನೆಕ್ಸ್ಟ್ ಬರುವ ದಿನಗಳಲ್ಲಿ ಇನ್ ಕೇಸ್ ನನಗೆ ಚಾನ್ಸ್ ಸಿಕ್ಕಿದ್ರೆ ತಂಗಿ ಒಂದು ಐಡಿಯಾ ಕೊಟ್ಟಿದ್ದಾಳೆ, ಅವಳಿಗೆ ಈಗಲೇ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಪನ್ನೀರ್ ಪುಲಾವ್ ಮಾಡುವಂತ ಒಂದು ಐಡಿಯಾ ನನ್ನ ತಂಗಿ ಕೊಟ್ಟದ್ದು, ಅದು ನಿನ್ನೆ ರಾತ್ರಿಯೇ. ನಾನು ಮಾತಾಡ್ತಿರುವಾಗ ಹೇಳಿದೆ, ನಾಳೆ ನನಗೆ ನಮ್ಮ ರುಚಿಗೆ ಹೋಗ್ಲಿಕ್ಕೆ ಉಂಟಮ್ಮ, ಏನ್ ಮಾಡೋದು? ಅವಳು ಹೇಳಿದ್ಲು, ಓ ಪುಣ್ಯಾತ್ಮ, ನೀನ್ ಪನ್ನೀರ್ ಪುಲಾವ್ ಮಾಡು, ನಾನು ಹೇಳ್ಕೊಡ್ತೀನಿ ಅಂತ. ಸೊ ಆಪಲ್ ಜ್ಯೂಸ್ ಹೇಳಿಕೊಟ್ಟ ಆಂಟಿಗೂ ಪನ್ನೀರ್ ಪುಲಾವ್ ಮುಂದೆ ಮಾಡುದಿದ್ರೆ ಇನ್ ಕೇಸ್ ಚಾನ್ಸ್ ಸಿಕ್ಕಿದ್ರೆ ತಂಗಿಗೂ ಈಗಲೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಐಡಿಯಾ ಅಂಡ್ ಸಪೋರ್ಟಿಂಗ್ ಮೀ. ಸೊ ಆಪಲ್ ಮಿಲ್ಕ್ ಶೇಕ್ ರೆಡಿ ಇದೆ. ಪುಲಾವ್ ಹೇಳಿದ್ರು, ನೀವು ಅಲ್ಲೇ ಸ್ವಲ್ಪ ಕಟ್ ಶಾರ್ಟ್ ಮಾಡಿ ಪನ್ನೀರ್ ಪಕೋಡ ಮಾಡಿಬಿಟ್ರಿ ಅಲ್ವಾ? ಹೌದು, ಇದು ಅವಳದ ಐಡಿಯಾ. ಅವಳು ಹೇಳಿದ್ಲು, ಏನ್ ಬೇಕಾದ್ರೂ ಮಾಡಾದ್ರೆ ಪನ್ನೀರ್ ಯೂಸ್ ಮಾಡು. ಸೊ ಅವಳಿಗೂ ಥ್ಯಾಂಕ್ಸ್, ಆಂಟಿಗೂ ಥ್ಯಾಂಕ್ಸ್, ನಿಮ್ಗೂ ಥ್ಯಾಂಕ್ಸ್. ನಿಮ್ಗೆ ಟೋಟಲ್ ಆಗಿ ಎಲ್ರಿಗೂ ಸೇರಿ ಧನ್ಯವಾದಗಳು. ಓಕೆ, ಸೊ ಆಪಲ್ ಮಿಲ್ಕ್ ಶೇಕ್ ರೆಡಿ ಇದೆ, ಸರ್ವಿಂಗ್ ಮಾಡುವ. ಸರ್ವ್ ಮಾಡೋದಕ್ಕೆ ಗ್ಲಾಸಸ್ ಕೂಡ ರೆಡಿ. ಬೇಕಿದ್ರೆ ಸಕ್ಕರೆನಾ? ಹೌದು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದೆ ನಾನು. ಸೊ ಇದು ರೆಡಿ ಇದೆ. ನೀವು ಹೇಳಿದಾಗೆ ಒಂದು ಚಂಕ್ಸ್ ಉಳಿಸ್ಲಿಲ್ಲ ನೀವು, ಪರ್ಫೆಕ್ಟ್ ಬ್ಲೆಂಡ್ ಆಗಿದೆ. ಸೊ ಇದನ್ನ ಸರ್ವಿಂಗ್ ಮಾಡುವ. ಸೊ ಖಾಲಿ ಖಾಲಿ ಕಾಣ್ತಿದೆ, ಗೊತ್ತಾಗ್ತಿಲ್ಲ ಯಾವ ಜ್ಯೂಸ್ ಅಂತೇಳಿ. ಸೊ ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ ಕೊಡಕ್ಕೆ ಇದನ್ನೊಂದು ಸಿಕ್ಕಿಸ್ಕೊಂಡು ಬಿಡುವ ಅಲ್ಲಿಗೆ. ಸೊ ಅಲ್ಲಿಗೆ ಸಿಕ್ಕಿಸ್ಕೊಂಡು ಬಿಡುವ. ಎಸ್, ಸೊ ಬಿಸಿ ಬಿಸಿ ಪಕೋಡ ಜೊತೆಗೆ ತಣ್ಣಗಿದ್ದ ಆಪಲ್ ಮಿಲ್ಕ್ ಶೇಕ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ವಾವ್. ಸೊ ಯಾವಾಗಲೂ ಬಿಸಿ ಬಿಸಿ ಏನಾದರೂ ತಿಂತಾ ಇರುವಾಗ ಒಂದ ಬಿಸಿ ಬೇಕು, ಇಲ್ಲಾಂದರೆ ತಣ್ಣಗಿರುವಂಥದ್ದು ಬೇಕು. ಥ್ಯಾಂಕ್ ಯು ವೆರಿ ಮಚ್. ಆ್ಯಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದರು. ಆ್ಯಪಲ್ ಹಾಗೆ ತಿನ್ನಿ ಅಂದರೆ ಸ್ವಲ್ಪ ಇರುಸು ಮುರುಸು,
ಬಟ್ ಕುಡಿಯೋದಕ್ಕೆ ಸುಲಭವಾಗಿದೆ, ಹಾಗೇ ಘಟಘಟ ಅಂತ ಕುಡಿಬೋದು. ಶೆಕೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದು. ಹೇಗೆ ತಯಾರಿಸೋದು ಈ ಆ್ಯಪಲ್ ಮಿಲ್ಕ್ ಶೇಕ್ ಮತ್ತೊಮ್ಮೆ ನೋಡಿ. ಆ್ಯಪಲ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲು 2 ಸೇಬಿನ ಹೋಳುಗಳಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಇನ್ನುಳಿದ ಹಾಲಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಚಿಲ್ ಆಗಿ ಸರ್ವ್ ಮಾಡಲು ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ. ಎಸ್ ಗ್ಲೆನ್, ಸೊ ಶೇಕ್ಸ್ ಆ್ಯಪಲ್ ಮಿಲ್ಕ್ ಶೇಕ್ ಹಾಗೂ ಪನ್ನೀರ್ ಪಕೋಡ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿದೆ ಆಲ್ರೆಡಿ. ಇನ್ನೂ ತಣ್ಣಗಾಗಿಲ್ಲ. ತಣ್ಣಗಾಗೋ ಮುಂಚೆ ತಿನ್ನುವ. ತೊಗೊಳ್ಳಿ, ಸ್ಟಾರ್ಟ್ ಮಾಡಿ. ಲೇಡೀಸ್ ಫಸ್ಟ್. ಓ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರಿ ಔಟರ್ ಲೇಯರ್ ಬೇಯಬೇಕು. ತುಂಬ ಬೇಯಿಸಿದ್ರು ಕೂಡ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಿದು ಪನ್ನೀರ್ ತುಂಬ ರಬ್ಬರಿ ಆಗೋಗುತ್ತೆ. ಹೌದು. ಬಟ್ ಇದು ಕರೆಕ್ಟಾಗಿ ಪರ್ಫೆಕ್ಟ್ಲಿ ಕುಕ್ಡ್. ಔಟರ್ ಲೇಯರ್ ಕೂಡ ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ, ಇದು ಕೂಡ ಸೂಪರ್. ಬಟ್ ನನಗೆ ಸ್ವಲ್ಪ ಖಾರ ಬೇಕು. ಪಕೋಡ ಆದ್ರೂ ಸರಿ, ಖಾರ ಕಮ್ಮಿ ಆಗಿದೆ. ನಾವು ಖಾರ ಕಡಿಮೆ, ಸ್ವಲ್ಪ ಖಾರ ಕಮ್ಮಿ ತಿನ್ನೋದು. ಹೌದು, ಆವಾಗಲೇ ಅನ್ಕೊಂಡೆ ಅವರ ಟೇಸ್ಟ್ ಬಡ್ಸ್ಗೆ ಮಾಡ್ತಾ ಇದ್ದಾರೆ. ಬಟ್ ನನ್ನ ಟೇಸ್ಟ್ ಬಡ್ಸ್ಗೆ ಸ್ವಲ್ಪ ಖಾರ ಬೇಕು. ನೆಕ್ಸ್ಟ್ ಟೈಮ್ ಖಾರ ಮಾಡುವ, ತುಂಬಾ ಖಾರ ಮಾಡುವ. ಹೀಗೆ ಶೆಕೆ, ಅಯ್ಯೋ ದೇವ್ರೆ, ಖಾರ ಖಾರ ಅನ್ಬೇಕು. ಹೌದು ಹೌದು, ತುಂಬಾ ಚೆನ್ನಾಗಿದೆ. ತಗೊಳ್ಳಿ. ಆ್ಯಪಲ್ ಮಿಲ್ಕ್ ಶೇಕ್ ಸೂಪರ್. ಸೊ ಆ್ಯಕ್ಚುಲಿ ಕೆಲವರು ಅದನ್ನು ಹಾಗೆ ಸೋಸಿ ಹೌದು ಮತ್ತೆ ಇದು ಮಾಡ್ತಾರೆ. ಬಟ್ ಅದು ಪೂರ್ತಿಯಾಗಿ ಹಾಗೆ ಅದರ ಚಂಕ್ಸ್ ವಿತ್ ಚಂಕ್ಸ್ ಪೂರ್ತಿ ಸೋಸಿದ್ರೆ ನೀರ್ ಬರೀ ನೀರೇ ಸಿಗುತ್ತೆ. ಇದಾದ್ರೆ ಎಲ್ಲ ಆ ಸ್ಕಿನ್ ಎಲ್ಲ ಸಿಗುತ್ತೆ. ಇರುತ್ತೆ. ಹೌದು. ಅಂಡ್ ಆ ಸ್ಕಿನ್ ಅಲ್ಲಿ ಹೆಚ್ಚಾಗಿ ಯಾವುದೇ ಫ್ರೂಟ್ ಆಗಿರ್ಲಿ ವೆಜಿಟೇಬಲ್ ಆಗಿರ್ಲಿ ಸ್ಕಿನ್ ಅಲ್ಲಿ ಅದರ ಅಂಶ ಜಾಸ್ತಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಶೆಕೆಗಾಲಕ್ಕೆ ಈ ಥರ ಚಿಲ್ಡ್ ಆ್ಯಪಲ್ ಮಿಲ್ಕ್ ಶೇಕ್ ಎಲ್ಲ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್. ಸೊ ನಿಮ್ಮ ಕುಕಿಂಗ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಟೇಸ್ಟ್. ಇವತ್ತಂತೂ ನಾನು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ರೆಸಿಪಿ ಹೇಳ್ಕೊಡ್ತೀರಿ ಗ್ಲೆನ್. ಒಳ್ಳೇದಿತ್ತು, ತುಂಬ ಚೆನ್ನಾಗಾಯಿತು. ಇನ್ನಷ್ಟು ಒಳ್ಳೆ ರೆಸಿಪೀಸ್ ಟ್ರೈ ಮಾಡಿ ನಿಮ್ಮ ಆಂಟಿಗೆ, ನಿಮ್ಮ ತಂಗಿಗೆ, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಲ್ವಾ? ಹೌದು. ಸೊ ಇದನ್ನ ಬಳಸ್ಕೊಂಡು ಏನಾದ್ರೂ ಮಾಡಕ್ಕಾಗತ್ತಾ? ಮಾಡಿದ್ವಲ್ಲ ಈ ಸತಿ. ಆಂಟಿ ಮಾಡಿದ್ದಾರೆ, ನಾನ್ ಮಾಡಿಲ್ಲ, ಆಂಟಿ ಮಾಡಿದ್ದಾರೆ. ಇದ್ರದ್ದು ಪುಂಡಿ ಮಾಡಿದ್ದಾರೆ. ಆಂಟಿ ಮಾಡಿದ್ರೆ ನನಗೆ ಗೊತ್ತಾಗುತ್ತಾ? ನೀವು ಮಾಡ್ಬೇಕು. ನಾವು ಮಾಡ್ಬೇಕಾ? ಓಕೆ, ನೀವು ಇಲ್ಲಿ ಬಂದು ಮಾಡ್ಕೊಡ್ಬೇಕು. ಮಾಡುವ. ಶೋರ್. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಮಾತಾಡಿ ಸಾಕಾಯ್ತು. ಸೊ ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಮಾತಾಡಿ ಸಾಕಾಗಲಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದಂತೂ ಸೂಪರ್ಬ್ ಆಗಿ ಬಂದಿದೆ ಆ್ಯಪಲ್ ಮಿಲ್ಕ್ ಶೇಕ್. ಸೊ ನಾನೆಲ್ಲ ಖಾಲಿ ಮಾಡ್ಕೊಂಬರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ರುಚಿಯೊಂದಿಗೆ, ಒಳ್ಳೆ ಟೇಸ್ಟಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.